ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ತುಳುನಾಡಿನ ಇತಿಹಾಸ ಸಂಪ್ರದಾಯಗಳ ಬಗ್ಗೆ ಎರಡನೇ ಭಾಗವನ್ನು ಪ್ರಾರಂಭಿಸುತ್ತೇನೆ. ಮೊದಲಿಗೆ ತುಳು ಪಂಚಾಂಗದ ಪ್ರಕಾರ ತಿಂಗಳುಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ತುಳುವರಿಗೆ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಬಿಸು ಹಬ್ಬ ಅಂದರೆ ಯುಗಾದಿಯ ನಂತರ ಹೊಸ ವರ್ಷದ ಆರಂಭವಾಗುತ್ತದೆ. ಬಿಸು ಹಬ್ಬದ ಬಗ್ಗೆ ಆಮೇಲೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ತಿಂಗಳುಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಳುವರ ತಿಂಗಳುಗಳು ಪಗ್ಗು, ಬೇಸ, ಕಾರ್ತೆಲ್, ಆಟಿ, ಸೋನ, ನಿರ್ನಾಲ, ಬೋಂತೆಲ್, ಜಾರ್ದೆ, ಪೆರಾರ್ದೆ, ಪೊನ್ನಿ ಪೊಯ್ಂತೆಲ್, ಮಾಯಿ, ಸುಗ್ಗಿ. ಏಪ್ರಿಲ್ ಮಧ್ಯದಿಂದ ಮೇ ಮಧ್ಯದವರೆಗೆ ವಸಂತ ಋತುವನ್ನು ತುಳುವರು ಪಗ್ಗು ಎಂದು ಕರೆಯುತ್ತಾರೆ. ಮೇ ಮಧ್ಯದಿಂದ ಜೂನ್ವರೆಗೆ ಗ್ರೀಷ್ಮ ಋತುವನ್ನು ತುಳುವರು ಬೇಸ ಎಂದು ಕರೆಯುತ್ತಾರೆ. ಜೂನ್ನಿಂದ ಜುಲೈ ತಿಂಗಳ ಮಧ್ಯದವರೆಗೆ ಗ್ರೀಷ್ಮ ಋತುವನ್ನು ತುಳುವರು ಕಾರ್ತೆಲ್ ಎನ್ನುತ್ತಾರೆ. ಜುಲೈ ಮಧ್ಯದಿಂದ ಆಗಸ್ಟ್ನಲ್ಲಿ ಕೆಲವು ದಿನಗಳವರೆಗೆ ವರ್ಷಾ ಋತುವನ್ನು ತುಳುವರು ಆಟಿ ಎಂದು ಕರೆಯುತ್ತಾರೆ. ಇನ್ನು ಆಗಸ್ಟ್ನಿಂದ ಸೆಪ್ಟೆಂಬರ್ನಲ್ಲಿ ಕೆಲವು ದಿನಗಳವರೆಗೆ ವರ್ಷಾ ಋತುವನ್ನು ತುಳುವರು ಸೋನಾ ಎಂದು ಕರೆಯುತ್ತಾರೆ. ಸೆಪ್ಟೆಂಬರ್ನಿಂದ ಅಕ್ಟೋಬರ್ನಲ್ಲಿ ಕೆಲವು ದಿನಗಳವರೆಗೆ ಶರತ್ ಋತುವನ್ನು ತುಳುವರು ನಿರ್ನಾಲ ಎಂದು ಕರೆಯುತ್ತಾರೆ. ಅಕ್ಟೋಬರ್ ಹಾಗೂ ನವೆಂಬರ್ ಮಧ್ಯದವರೆಗೆ ಶರತ್ ಋತುವನ್ನು ತುಳುವರ ಪ್ರಕಾರ ಬೋಂತೆಲ್ ಎನ್ನುತ್ತಾರೆ. ನವೆಂಬರ್ ಮಧ್ಯದಿಂದ ಡಿಸೆಂಬರ್ ಮಧ್ಯದವರೆಗೆ ಹೇಮಂತ್ ಋತುವನ್ನು ತುಳುವಿನಲ್ಲಿ ಜಾರ್ದೆ ಎನ್ನುತ್ತಾರೆ. ಇನ್ನು ಡಿಸೆಂಬರ್ನಿಂದ ಜನವರಿ ಅಂತ್ಯದ ಕೆಲವು ದಿನಗಳವರೆಗೆ ಹೇಮಂತ ಋತುವನ್ನು ಪೆರಾರ್ದೆ ಎನ್ನುತ್ತಾರೆ. ಜನವರಿ ಅಂತ್ಯದಿಂದ ಫೆಬ್ರವರಿ ಹಾಗೂ ಮಾರ್ಚ್ನ ಆರಂಭದ ಕೆಲವು ದಿನಗಳು ಶಿಶಿರ ಋತುವನ್ನು ಪೊನ್ನಿ ಪೊಯ್ಂತೆಲ್ ಎನ್ನುತ್ತಾರೆ. ಫೆಬ್ರವರಿಯಿಂದ ಮಾರ್ಚ್ ಮಧ್ಯದವರೆಗೆ ಶಿಶಿರ ಋತುವನ್ನು ತುಳುವರು ಮಾಯಿ ಎನ್ನುತ್ತಾರೆ. ಇನ್ನು ಕೊನೆಯದಾಗಿ ಮಾರ್ಚ್ ಮಧ್ಯದಿಂದ ಏಪ್ರಿಲ್ ಮಧ್ಯದವರೆಗೆ ವಸಂತ ಋತುವನ್ನು ಸುಗ್ಗಿ ಎಂದು ಕರೆಯುತ್ತಾರೆ. ತುಳುವರಿಗೆ ಪಗ್ಗು ವರ್ಷದ ಮೊದಲನೇ ತಿಂಗಳಾದರೆ ಸುಗ್ಗಿ ಕೊನೆಯ ತಿಂಗಳಾಗಿರುತ್ತದೆ. ಇನ್ನು ತುಳುವರ ಆಚಾರ ವಿಚಾರ ಹಬ್ಬ ಹರಿದಿನಗಳ ಬಗ್ಗೆ ಹೇಳುವುದಾದರೆ ತುಳುವ ಜನರು ಸನಾತನ ಹಿಂದೂ ಧರ್ಮದ ಬುನಾದಿಯಾಗಿರುವ ವೇದಾಂಗಗಳಲ್ಲಿ ಒಂದಾದ ಜ್ಯೋತಿಷ್ಶಾಸ್ತ್ರವನ್ನು ಹೆಚ್ಚಾಗಿ ನಂಬುತ್ತಾರೆ. ವೇದಗಳ ಕಾಲದಿಂದಲೂ ಶುಭ ಕಾರ್ಯಗಳಿಗೆ ಪಂಚಾಂಗವನ್ನು ನೋಡಿ ಮುಹೂರ್ತ ಕಾಲವನ್ನು ನಿರ್ಣಯಿಸಿ ಗ್ರಹಗಳ ಸ್ಥಿತಿಗತಿ, ರಾಶಿ, ನಕ್ಷತ್ರ, ಗ್ರಹಣ, ಹಸ್ತ ಉದಯಗಳನ್ನು ನಿರ್ಣಯಿಸಿ ಶುಭ ಅಶುಭ ಫಲಗಳನ್ನು ನೋಡಿ ಹಬ್ಬ ಹರಿದಿನಗಳನ್ನು ಋತುಗಳಿಗನುಸಾರ ಲೆಕ್ಕಾಚಾರ ಹಾಕಿ ಗುರುತಿಸುತ್ತಾರೆ. ಇನ್ನು ಬಿಸು ಹಬ್ಬದ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಬಿಸು ಅಂದರೆ ಚಂದ್ರಮಾನ ಯುಗಾದಿ ಕಳೆದು 15 ದಿನಗಳ ನಂತರ ಸೌರಮಾನ ಯುಗಾದಿ ಬರುತ್ತದೆ. ಇದನ್ನು ತುಳುನಾಡಿನವರು ಬಿಸು ಎಂದು ಕರೆಯುತ್ತಾರೆ. ಅಲ್ಲಿಂದ ತುಳುವರ ವರ್ಷಾರಂಭವಾಗುತ್ತದೆ. ಬಿಸು ಹಬ್ಬವನ್ನು ಹೇಗೆ ಆಚರಿಸುತ್ತಾರೆಂದರೆ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಬೆಳಗ್ಗೆ ಬೇಗನೆ ಎದ್ದು ತಲೆಸ್ನಾನ ಮಾಡಿ ಕಣಿ ಇಡುತ್ತಾರೆ. ಕಣಿ ಎಂದರೆ ತಮ್ಮದೇ ಜಮೀನಿನಲ್ಲಿ ಬೆಳೆದ ಭತ್ತ, ದವಸ ಧಾನ್ಯ, ತರಕಾರಿ, ಫಲಪುಷ್ಪ, ಶಿಯಾಳ, ಪಿಂಗಾರದ ಜೊತೆಗೆ ಬಂಗಾರವನ್ನು ಇಟ್ಟು ಅದರ ನಡುವಿನಲ್ಲಿ ಒಂದು ಕನ್ನಡಿ ಇಡುತ್ತಾರೆ. ಅವುಗಳನ್ನೆಲ್ಲ ತುಳಸಿ ಕಟ್ಟೆಯ ಎದುರು ಅಥವಾ ದೈವದ ಚಾವಡಿಯ ಎದುರು ಎರಡು ತುದಿ ಬಾಳೆ ಎಲೆಯ ಮೇಲೆ ಜೋಡಿಸಿ ಇಡುತ್ತಾರೆ. ಎಲ್ಲರೂ ಒಟ್ಟಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡುವುದು ಹಿಂದಿನಿಂದಲೂ ಬಂದಿರುವಂತಹ ಪದ್ಧತಿ. ಆ ನಂತರ ಗದ್ದೆಗೆ ಹೋಗಿ ಬಿತ್ತನೆಯ ಬೀಜ ಬಿತ್ತಿ ಬಂದು ಮಧ್ಯಾಹ್ನ ಸಿಹಿ ಊಟ ಬಡಿಸುವುದು ಬಿಸು ಹಬ್ಬದ ವೈಶಿಷ್ಟ್ಯ. ಬಿಸು ಹಬ್ಬ ಕಳೆದು ನಂತರ ಬರುವ ಹಬ್ಬ ಆಟಿ ಅಮಾವಾಸ್ಯೆ. ಅನಂತರ ನಾಗರ ಪಂಚಮಿ ಹಬ್ಬ ಬರುತ್ತದೆ. ತುಳುನಾಡಿನಲ್ಲಿ ನಾಗಾರಾಧನೆಗೆ ಬಹುಮುಖ್ಯ ಪ್ರಾಮುಖ್ಯತೆ ಇದೆ. ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಜೈ ತುಳುನಾಡು.